ಮಗಳೊಂದಿಗೆ ತಂದೆ ಚಿಕ್ಕ ಸೇತುವೆ ದಾಟುವಾಗ ನೀರಿನ ರಭಸಕ್ಕೆ ನೀರಿನ ಪಾಲಾದ ತಂದೆ ಮಕ್ಕಳು. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡಲು ಹೋಗಿ ಜಲಪಾತದಲ್ಲಿ ಕಾಲು ಜಾರಿ ಮದುವೆಯ ಮೊದಲೇ ಯಮನ ಪಾದ ಸೇರಿದ ಪ್ರೇಮಿಗಳು. ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಹಾಕಲು ಸೆಲ್ಫಿ ತೆಗೆದುಕೊಳ್ಳಲು ಹೋಗಿ ನದಿ ಕಣಿವೆಯ ಪ್ರಪಾತಕ್ಕೆ ಬಿದ್ದ ಬೆಂಗಳೂರು ಹುಡುಗಿ. ಹೌದು, ಇಂತಹ ಸುದ್ದಿಗಳನ್ನು ನಾವು ಪ್ರತಿನಿತ್ಯ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾನೆ ಇರ್ತೀವಿ. ಅದಕ್ಕೆ ದೊಡ್ಡವರು ಹೇಳುತ್ತಾರೆ, ನೀರಿನ ಜೊತೆ ಬೆಂಕಿಯ ಜೊತೆ ಎಂದು ಚಲ್ಲಾಟ ಆಡಬೇಡಿ ಅಂತ. ಮಳೆಗಾಲ ಬಂದರೆ ಸಾಕು, ಬೇಸಿಗೆಯಲ್ಲಿ ಒಣಗಿದ್ದ ಅಣೆಕಟ್ಟುಗಳು, ಕಟ್ಟೆಗಳು, ಜಲಪಾತಗಳು ತುಂಬಿ ಹರಿಯುತ್ತವೆ. ಅದರಲ್ಲೂ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡು ಬಳಿ ಸಮುದ್ರವನ್ನ ಸೇರುವ ಕನ್ನಡಿಗರ ಜೀವನದಿ ಕಾವೇರಿಗೆ ಹಲವಾರು ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ಜೀವನದಿ ಕಾವೇರಿ ತನ್ನ ಉಗಮ ಸ್ಥಾನದಿಂದ ಸಾಗರ ಸೇರುವವರೆಗೂ ಹಲವಾರು ಜಲಪಾತಗಳನ್ನ ಸೃಷ್ಟಿಸಿ ಪ್ರಕೃತಿ ಲೋಕವನ್ನೇ ವಿಸ್ಮಯಗೊಳಿಸಿದ್ದಾಳೆ. ಬನ್ನಿ, ಕಾವೇರಿ ಹಾಗೂ ಕಾವೇರಿಯ ಕೆಲವು ಉಪನದಿಗಳು ಸೃಷ್ಟಿಸಿರುವ ಕೆಲವೊಂದು ವಿಹಂಗಮ ಜಲಪಾತಗಳ ಅದ್ಭುತ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಡೆದ ಕೆಲವೊಂದು ಭಯಾನಕ ದುರಂತಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ತಪ್ಪದೆ ಕೊನೆವರೆಗೂ ನೋಡಿ. ಬಲ್ಮುರಿ ಮತ್ತು ಎಡಮುರಿ ಜಲಪಾತಗಳು. ಶ್ರೀರಂಗಪಟ್ಟಣ ರೈಲು ನಿಲ್ದಾಣದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಬಲ್ಮುರಿ ಮತ್ತು ಎಡಮುರಿ ಜಲಪಾತಗಳು ಕರ್ನಾಟಕದ ಕೆಆರ್ಎಸ್ ಅಣೆಕಟ್ಟಿಗೆ ಹೋಗುವ ಮಾರ್ಗದಲ್ಲಿ ಮಾನವ ನಿರ್ಮಿತ ಅದ್ಭುತ ಜಲಪಾತಗಳಾಗಿವೆ. ಬಲ್ಮುರಿ ಜಲಪಾತವು ಈ ಎರಡರಲ್ಲಿ ಪ್ರಸಿದ್ಧವಾಗಿದೆ. ಇದು ಕನ್ನಡಿಗರ ನೆಚ್ಚಿನ ಚಲನಚಿತ್ರ ಶೂಟಿಂಗ್ ಸ್ಪಾಟ್ ಎಂದೇ ಹೆಸರುವಾಸಿಯಾಗಿದೆ. ಇಲ್ಲಿ ನೀವು ಕನ್ನಡದ ಹಲವಾರು ಚಿತ್ರಗಳ ಹಾಡುಗಳ ಚಿತ್ರೀಕರಣ ಆಗಿದ್ದನ್ನ ಕಾಣಬಹುದು. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ಚಿತ್ರಗಳಂತೂ ಬಲಮುರಿ ಜಲಪಾತ ಇದ್ದೇ ಇರುತ್ತಿತ್ತು. ಬಲಮುರಿ ಜಲಪಾತವು ವಾಸ್ತವವಾಗಿ ಕಾವೇರಿ ನದಿಯ ಮೇಲೆ ನಿರ್ಮಿಸಲಾಗಿರುವಂತಹ ಚೆಕ್ ಡ್ಯಾಮ್ ನಿಂದ ರಚಿಸಲ್ಪಟ್ಟ ಒಂದು ಸಣ್ಣ ಜಲಪಾತವಾಗಿದೆ. ಎಡಮುರಿ ಜಲಪಾತವು ಬಲಮುರಿ ಜಲಪಾತಕ್ಕಿಂತ ಪೂರ್ವಕ್ಕೆ 500 ಮೀಟರ್ ದೂರದಲ್ಲಿದೆ ಮತ್ತು ನೀರಿನಲ್ಲಿ ಈಜಲು ಮತ್ತು ಆಟವಾಡಲು ಇದು ಉತ್ತಮ ಸ್ಥಳವಾಗಿದೆ. ಸುತ್ತಮುತ್ತ ಪುರಾತನವಾದ ಗಣೇಶನ ದೇವಾಲಯಗಳನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಮೈಸೂರಿನಿಂದ ಕೇವಲ 16 ಕಿಲೋಮೀಟರ್ ದೂರದ ಬಲಮುರಿ ಜಲಪಾತ ಒಂದು ಒಳ್ಳೆಯ ಪಿಕ್ನಿಕ್ ಸ್ಪಾಟ್ ಆಗಿದೆ. ಇದು ಸುಮಾರು 6 ಅಡಿ ಎತ್ತರದಿಂದ ಚಿಮ್ಮುತ್ತದೆ. ಇಲ್ಲಿ ಸರಳವಾದ ದೋಣಿ ವಿಹಾರ ಮತ್ತು ಜಲಕ್ರೀಡೆಗಳನ್ನ ನೀವು ಆಡಬಹುದು. ಮೀನುಗಳನ್ನ ಇಷ್ಟಪಡುವವರು ಬಲಮುರಿ ಜಲಪಾತ ಸಮೀಪ ಸಿಗುವ ಅದ್ಭುತವಾದ ಮೀನಿನ ಖಾದ್ಯಗಳನ್ನ ನೀವು ತಿನ್ನಬಹುದು. ಇತ್ತೀಚೆಗೆ ಇಲ್ಲಿ ಕುಡಿದು ಬಂದು ಹಲವಾರು ಪ್ರವಾಸಿಗರು ಹುಚ್ಚಾಟ ಆಡಿ ಸೆಲ್ಫಿಗಳನ್ನ ತೆಗೆದುಕೊಳ್ಳಲು ಹೋಗಿ ಸಾವನ್ನಪ್ಪಿರುವ ಘಟನೆಗಳು ತುಂಬಾನೇ ಕೇಳಿ ಬರುತ್ತಿವೆ. ಏನೇ ಇರಲಿ, ಹೇಗೆ ಇರಲಿ, ನೀರಿನ ಜೊತೆ ಆಟ ಆಡುವಾಗ ಸುರಕ್ಷಿತವಾಗಿ ಆಟವಾಡಿ ಎಂಜಾಯ್ ಮಾಡಬೇಕು ಅಷ್ಟೇ. ಚುಂಚನಕಟ್ಟೆ ಜಲಪಾತ. ಚುಂಚನಕಟ್ಟೆ ಜಲಪಾತ ಕಾವೇರಿ ನದಿಯಿಂದ ರೂಪುಗೊಂಡಿದ್ದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಚುಂಚನಕಟ್ಟೆ ಗ್ರಾಮದಲ್ಲಿದೆ. ಇಲ್ಲಿ ಕಾವೇರಿ ನದಿ ಸುಮಾರು 40 ಅಡಿ ಎತ್ತರದಿಂದ ಧುಮುಕುತ್ತಾಳೆ. ಮೇಲಿನಿಂದ ನಿಂತು ನೋಡಿದರೆ ಜಲಪಾತ ನರ್ತಿಸುವ ಹಾಗೆ ಕಾಣುತ್ತದೆ. ಚುಂಚನಕಟ್ಟೆ ಒಂದು ಪುರಾಣ ಪ್ರಸಿದ್ಧ ಸ್ಥಳ. ಇಲ್ಲಿ ರಾಮಾಯಣದ ಕಾಲದಲ್ಲಿ ಶ್ರೀರಾಮ ವನವಾಸಕ್ಕೆ ಬಂದಿದ್ದಾಗ ಚುಂಚ ಮತ್ತು ಚುಂಚಿ ಎಂಬ ಆದಿವಾಸಿ ಕುಟುಂಬದ ಆತಿಥ್ಯ ಸ್ವೀಕರಿಸಿದ್ದನೆಂದು ಹೇಳುತ್ತಾರೆ. ಇಲ್ಲಿರುವ ಶ್ರೀರಾಮ ದೇಗುಲ ತುಂಬಾ ಹಳೆಯದ್ದು. ವಿಶೇಷ ಅಂದರೆ ದೇವಸ್ಥಾನದ ಒಳಗಡೆ ಜಲಪಾತದ ಶಬ್ದ ಸ್ವಲ್ಪವೂ ಕೇಳಿಬರುವುದಿಲ್ಲ. ಇದಕ್ಕೆ ಒಂದು ಪೌರಾಣಿಕ ಕಾರಣವೂ ಇದೆಯಂತೆ. ಇಲ್ಲಿ ಸೀತಾಮಾತೆ ಸುಸ್ತಾಗಿ ಸ್ನಾನ ಮಾಡಲು ಅಪೇಕ್ಷೆ ಪಟ್ಟಾಗ ಶ್ರೀರಾಮ ಲಕ್ಷ್ಮಣನಿಗೆ ಒಂದು ಬಾಣ ಬಿಡಲು ಹೇಳುತ್ತಾನೆ. ಲಕ್ಷ್ಮಣ ಬಾಣ ಬಿಟ್ಟಾಗ ಭೂಮಿಯಿಂದ ಅರಿಶಿಣ, ಎಣ್ಣೆ ಮತ್ತು ಸೀಗೆಕಾಯಿಯ ಅಂಶವಿರುವ 3 ಬಣ್ಣದ ನೀರು ಇಲ್ಲಿಂದ ಚಿಮ್ಮುತ್ತದೆ. ಹೆಚ್ಚು ನೀರು ಬೀಳುವ ಸಮಯದಲ್ಲಿ ಕಾಮನ ಬಿಲ್ಲಿನ ಬಣ್ಣವನ್ನ ನೀವು ಇಲ್ಲಿ ಕಾಣಬಹುದು. ಮಳೆಗಾಲದಲ್ಲಿ ನೀರು ತುಂಬ ಹರಿಯುವುದರಿಂದ ನೀರಧಾರೆಯನ್ನು ನೋಡಲು ಇಲ್ಲಿ ಸಾವಿರಾರು ಜನರು ಬೇರೆ ಬೇರೆ ಭಾಗಗಳಿಂದ ಬರುತ್ತಾರೆ. ಶಿವನ ಸಮುದ್ರ ಜಲಪಾತ. ರುದ್ರ ರಮಣೀಯ ಜಲಪಾತಗಳ ಸಾಲಿನಲ್ಲಿ ಶಿವನ ಸಮುದ್ರ ಜಲಪಾತ ಸಹ ಒಂದು. ಮಂಡ್ಯ ನಗರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಮಳವಳ್ಳಿ ತಾಲೂಕಿನ ಕಾವೇರಿ ನದಿಯ ಉಪನದಿ ಶಿಂಷಾ ಕವಲೊಡೆದು ಭರಚುಕ್ಕಿ ಮತ್ತು ಗಗನಚುಕ್ಕಿಯಾಗಿ 75 ಮೀಟರ್ ಎತ್ತರದಿಂದ ಧಾರೆ ಧಾರೆಯಾಗಿ ಧುಮುಕುವುದನ್ನ ನೋಡಲು 2 ಕಣ್ಣುಗಳು ಸಾಲದು ಸ್ನೇಹಿತರೆ. ಈ ಜಲಪಾತದ ಬಗ್ಗೆ ಒಂದು ಸಾಮಾನ್ಯ ತಪ್ಪು ಕಲ್ಪನೆ ಇದೆ. ಎಡ ವಿಭಾಗ ಗಗನಚುಕ್ಕಿ ಎಂದು ಕರೆಯಲಾಗುತ್ತದೆ ಮತ್ತು ಬಲ ವಿಭಾಗ
ಇದ್ದಾಗ ಭರಚುಕ್ಕಿ ಎಂದು ಕರೆಯಲಾಗುತ್ತದೆ ಎಂದು ಕೆಲವರು ತಿಳಿದುಕೊಂಡಿದ್ದಾರೆ. ಆದರೆ ವಾಸ್ತವದಲ್ಲಿ ಭರಚುಕ್ಕಿ ಜಲಪಾತವು ಗಗನಚುಕ್ಕಿ ಜಲಪಾತದಿಂದ ನೈಋತ್ಯದಲ್ಲಿ ಕೆಲವು ಕಿಲೋಮೀಟರ್ ದೂರದಲ್ಲಿದೆ. ಇದು ಕಾವೇರಿ ನದಿಯ ಪಶ್ಚಿಮ ಮತ್ತು ಪೂರ್ವ ವಿಭಾಗಗಳಾಗಿ ದಕ್ಷಿಣಕ್ಕೆ ಕೆಲವು ಕಿಲೋಮೀಟರ್ ದೂರ ವಿಭಜಿಸುವ ಹಾಗೆ ಕಾಣುತ್ತದೆ. ಪೂರ್ವಾಭಿಮುಖವಾಗಿ ಹರಿಯುವ ಜಲಪಾತವೇ ಭರಚುಕ್ಕಿಯಾಗಿದೆ. ಶಿವನ ಸಮುದ್ರದಿಂದ 2 ಕಿಲೋಮೀಟರ್ ದೂರದಲ್ಲಿ ವಿಸ್ತಾರವಾದ ಕಡಿದಾದ ಬಂಡೆಯನ್ನ ಸುತ್ತುವರಿಯುವ ಹಚ್ಚ ಹಸಿರಿನ ಮರಗಿಡಗಳ ನಡುವೆ ಭರಚುಕ್ಕಿ ನಳನಳಿಸುತ್ತಾ ಧುಮುಕುತ್ತಾಳೆ. ಇಲ್ಲಿ ಶಿಂಷಾ ನದಿ ಬಾಗಿ ಬಳಕುತ್ತಾ ಧುಮುಕುವುದನ್ನು ನೋಡುವುದೇ ಒಂದು ರೋಮಾಂಚಕರ ಅನುಭವ. ಶಿವನ ಸಮುದ್ರ ಜಲಪಾತ ಭಾರತದಲ್ಲಿಯೇ 2ನೇ ಅತಿ ದೊಡ್ಡ ಜಲಪಾತವಾಗಿದೆ. 1905ರಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಘಟಕ ಸ್ಥಾಪಿಸುವ ಮೂಲಕ ಏಷ್ಯಾದಲ್ಲಿ ಮೊದಲ ಜಲವಿದ್ಯುತ್ ಉತ್ಪಾದನೆಗೆ ಇಲ್ಲಿ ನಾಂದಿಯನ್ನ ಹಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಮೊಟ್ಟ ಮೊದಲ ಬಾರಿಗೆ ಕೋಲಾರದ ಕೆಜಿಎಫ್ಗೆ ವಿದ್ಯುತ್ತನ್ನ ಎಳೆಯಲಾಗಿತ್ತು. ಹಾಗೆಯೇ ಬೆಂಗಳೂರಿಗೂ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ತನ್ನ ಸಂಪರ್ಕಿಸಲಾಗಿತ್ತು. ಭರಚುಕ್ಕಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಭರಚುಕ್ಕಿಯಲ್ಲಿ ನೀರು ಬೀಳುವ ಸ್ಥಳ ಗಗನಚುಕ್ಕಿಗಿಂತಲೂ ಸ್ವಲ್ಪ ಅಗಲ ಮತ್ತು ಹೆಚ್ಚು ಜನಪ್ರಿಯವಾಗಿದೆ. ಭರಚುಕ್ಕಿ 300ರಿಂದ 350 ಅಡಿ ಆಳಕ್ಕೆ ರಭಸವಾಗಿ ಧುಮುಕಿ ಆಗಸದಲ್ಲಿ ಮಂಜಿನ ಮೋಡಗಳ ಚಿತ್ತಾರವನ್ನು ನಿರ್ಮಿಸುವ ದೃಶ್ಯ ನಿಜಕ್ಕೂ ಮನೋಹರವಾಗಿರುತ್ತದೆ. ವಿಶಾಲವಾದ ಕಲ್ಲಿನ ರಚನೆಗಳ ಮೂಲಕ ಹರಿದು ಅದ್ಭುತವಾದ ಪ್ರಾಕೃತಿಕ ಸೌಂದರ್ಯವನ್ನ ಇದು ಇಲ್ಲಿ ಸೃಷ್ಟಿಸುತ್ತದೆ. ಜಲಪಾತದಲ್ಲಿ ಇಳಿಯಲು ಸುಮಾರು 200ಕ್ಕಿಂತ ಹೆಚ್ಚು ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಜಲಪಾತಕ್ಕೆ ಇಳಿಯುವ ಮಾರ್ಗವು ಸುರಕ್ಷಿತವಾಗಿದ್ದು ಬೇಲಿಗಳಿಂದ ಸುತ್ತುವರಿಸಲ್ಪಟ್ಟಿದೆ. ಜಲಪಾತದ ಬಳಿ ಕುಳಿತುಕೊಳ್ಳಲು ಮತ್ತು ವಿಶ್ರಾಂತಿ ಪಡೆಯಲು ಬೆಂಚುಗಳು ಕೂಡ ಇವೆ. ಜಲಪಾತದ ಸೌಂದರ್ಯವನ್ನ ವೀಕ್ಷಿಸಲು ಇರುವ ಇನ್ನೊಂದು ಮಾರ್ಗವೆಂದರೆ ತೆಪ್ಪ ರೈಡಿಂಗ್. ಅಂದ ಹಾಗೆ ಭರಚುಕ್ಕಿ ಜಲಪಾತದ ಕೆಳಗೆ ಸ್ನಾನ ಮಾಡಲು ಕೂಡ ಅವಕಾಶವಿದೆ. ಆದರೆ ನೀರಿನ ರಭಸ ಜಾಸ್ತಿ ಇದ್ದಾಗ ಕೆಳಗೆ ಇಳಿಯಲು ಅವಕಾಶವೇ ಇರುವುದಿಲ್ಲ. ಪಶ್ಚಿಮ ಮುಖವಾಗಿ ಹರಿಯುವ ಜಲಪಾತವೇ ಗಗನಚುಕ್ಕಿ. ಶಿವನ ಸಮುದ್ರ ಬಳಿ ಶಿಂಷಾ ನದಿ ಕವಲೊಡೆದು ದ್ವೀಪವನ್ನೇ ನಿರ್ಮಿಸಿದೆ. ಈ ದ್ವೀಪದಲ್ಲಿ ಹಲವಾರು ಪುರಾತನ ದೇವಾಲಯಗಳು ನೆಲೆ ನಿಂತಿವೆ. ತುಂಬಾ ವರ್ಷಗಳ ಹಿಂದೆ ಈ ದ್ವೀಪದಲ್ಲಿ ಒಂದು ಸಣ್ಣ ಹಳ್ಳಿ ಕೂಡ ಇತ್ತೆಂದು ಹೇಳುತ್ತಾರೆ. ಹಾಗೆಯೇ ಶಿಂಷಾದ ಮೇಲುಗಡೆ ಮಧ್ಯರಂಗನ ದೇವಾಲಯವೂ ಕೂಡ ಇದೆ. ಇದು ಶ್ರೀರಂಗನಾಥ ಸ್ವಾಮಿಯ ದೇವಾಲಯವಾಗಿದೆ. ಗಗನಚುಕ್ಕಿ ಜಲಪಾತ 90 ಮೀಟರ್ ಎತ್ತರದಿಂದ ಬೀಳುವ ಬೃಹತ್ ಕುದುರೆ ಆಕಾರದ ಜಲಪಾತ ಮತ್ತು 2 ದೊಡ್ಡ ಸಮಾನಾಂತರ ತೊರೆಗಳನ್ನ ಒಳಗೊಂಡಿದೆ. ಇದು 320 ಅಡಿಗಳಿಂದ ಈ ಒಂದು ಅದ್ಭುತ ಜಲಪಾತ ನೋಡಲು ಅದರಲ್ಲೂ ಮಳೆಗಾಲದಲ್ಲಿ ಜನ ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಾರೆ. ಆದ್ರೆ ಇಲ್ಲಿನ ಕಮರಿ ಸಾಕಷ್ಟು ಆಳವಾಗಿದ್ದು ಇಲ್ಲಿ ಈಜಲು ಕೂಡ ಅನುಮತಿ ಇಲ್ಲ. ಆದ್ರೆ ಇತ್ತೀಚೆಗೆ ಅನುಮತಿ ಪಡೆಯದೆ ಕೆಲವು ಪ್ರವಾಸಿಗರು ಅಲ್ಲಿ ಹೋಗಿ ಸೆಲ್ಫಿ ತೆಗೆದುಕೊಳ್ಳಲು ಹೋಗಿ ಸಾವನ್ನಪ್ಪಿದ್ದಾರೆ. ಮೇಕೆದಾಟು ಬೆಂಗಳೂರಿನಿಂದ ಕನಕಪುರ ಮೂಲಕ ಹೋದರೆ 93 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಿಂದ 107 ಕಿಲೋಮೀಟರ್ ದೂರದಲ್ಲಿರುವ ಸಂಗಮ ಮತ್ತು ಮೇಕೆದಾಟು 2 ಸುಂದರವಾದ ಸ್ಥಳಗಳಾಗಿವೆ. ಅರ್ಕಾವತಿ ನದಿ ಕಾವೇರಿ ನದಿಯೊಂದಿಗೆ ವಿಲೀನಗೊಳ್ಳುವ ಸ್ಥಳವೇ ಅದು ಸಂಗಮವಾಗಿದೆ. ಇನ್ನು ಮೇಕೆದಾಟು ಕಾವೇರಿ ನದಿ ಕಿರಿದಾದ ಕಮರಿನ ಮೂಲಕ ಹರಿಯುವ ಸ್ಥಳವಾಗಿದೆ. ಮೇಕೆದಾಟು ಎಂಬ 2 ಪದಗಳು ಸೇರಿ ಮೇಕೆದಾಟು ಎಂಬ ಹೆಸರು ಬಂದಿದೆ. ಈ ಸ್ಥಳದ ಬಗ್ಗೆ ಸ್ಥಳೀಯರಲ್ಲಿ ಜನಪ್ರಿಯವಾದಂತಹ ಒಂದು ಪುರಾತನ ಕಥೆ ಇದೆ. ಇಲ್ಲಿ ಒಂದು ಹುಲಿ ಹಿಂದೆ ಒಂದು ಮೇಕೆಯನ್ನ ಬೆನ್ನಹಟ್ಟಿ ಬರುತ್ತದೆ. ಚಿಕ್ಕ ಮೇಕೆ ಗಾಬರಿಗೊಂಡು ಕಮರಿಯ ಒಂದು ಬದಿಯಿಂದ ಇನ್ನೊಂದು ಕಡೆಗೆ ಅದು ಹಾರುತ್ತದೆ. ನಂತರ ಹುಲಿ ತನ್ನ ಬೆನ್ನಟ್ಟುವಿಕೆಯನ್ನ ಮುಂದುವರಿಸುವುದಿಲ್ಲ. ಆಳವಾಗಿರುವ ಕಮರಿ ನೋಡಿದ ಹುಲಿ ದಾಟಲು ಪ್ರಯತ್ನಿಸದೆ ಹೆದರಿ ವಾಪಸ್ಸು ಹೋಗುತ್ತದೆ. ಆದರೆ ಒಂದು ಚಿಕ್ಕ ಮೇಕೆ ಇಂತಹ ಒಂದು ಪ್ರಪಾತವನ್ನು ಲೆಕ್ಕಿಸದೆ ಇಲ್ಲಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹಾರಿದ್ದಕ್ಕೆ ಇದನ್ನ ಮೇಕೆದಾಟು ಎಂದು ಕರೆಯುತ್ತಾರೆ. ಮೇಕೆದಾಟುವಿನಲ್ಲಿ ಕಾವೇರಿ ನದಿ ಕೇವಲ 5ರಿಂದ 10 ಮೀಟರ್ ಅಗಲದ ಆಳವಾದ ಕಂದಕ ಮೂಲಕ ಹರಿಯುತ್ತದೆ. ಅಂತಹ ಕಿರಿದಾದ ಕಮರಿನಲ್ಲಿ ಕಾವೇರಿ ನದಿ ಬಂಡೆಗಳ ಮೇಲೆ ರಭಸವಾಗಿ ಹರಿಯುವಾಗ ಕೆಲವು ಅದ್ಭುತ ಶಬ್ದವನ್ನ ಹಾಗೂ ಆಕಾರವನ್ನ ಮಾಡುತ್ತದೆ. ಮಳೆಗಾಲದಲ್ಲಿ ಈ ಸ್ಥಳದಲ್ಲಿ ನೀರಿನ ಹರಿವು ತೀವ್ರವಾಗಿರುತ್ತದೆ. ಇಲ್ಲಿ ಈಜುವುದು ತುಂಬಾ ಅಪಾಯಕಾರಿ. ಬಂಡೆಗಳು ಸಹ ತುಂಬಾ ಕಡಿದಾಗಿವೆ. ಜಾರುವಿಕೆ ಹೆಚ್ಚುತ್ತದೆ. ಪ್ರವಾಸಿಗರು ಬಂಡೆಗಳ ಮೇಲೆ ಇಳಿಯುವಾಗ ಜಾಗರೂಕರಾಗಿರಬೇಕು. ಕೆಲವು ಹುಚ್ಚು ಪ್ರವಾಸಿಗರು ಇಲ್ಲಿ ಆಟ ಆಡಲು ಹೋಗಿ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ನೀರಿನ ಜೊತೆ ಬೆಂಕಿಯ ಜೊತೆ ಯಾವತ್ತೂ ಆಟ ಆಡಬಾರದು ಎನ್ನುವ ಹಿರಿಯರ ಮಾತು ನಾವು ಕೇಳಲೇಬೇಕು.
ಸ್ನೇಹಿತರೆ, ಏನೇ ಇರಲಿ ಹೇಗೆ ಇರಲಿ ಜಲಪಾತಗಳನ್ನ ನೀರನ್ನ ಎಂಜಾಯ್ ಮಾಡಿ, ಆದ್ರೆ ಅವುಗಳ ಜೊತೆ ಚೆಲ್ಲಾಟ ಆಡಲು ಹೋಗಿ ನಿಮ್ಮ ಪ್ರಾಣವನ್ನ ಕಳೆದುಕೊಳ್ಳಬೇಡಿ ಅನ್ನೋದೇ ಈ ಮೂಲಕ ನಾವು ಕೂಡ ಹೇಳಲು ಬಯಸುತ್ತೇವೆ. ಇಂತಹದೇ ಇನ್ನಷ್ಟು ಜಲಪಾತಗಳ ಅದ್ಭುತ ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.